ನಮಸ್ತೆ ಎಲ್ಲರಿಗೂ. ನಾ ಮಾಡೋ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಆಗೋದನ್ನು ಮರಿಬೇಡಿ. ಹಣ್ಣು ತುಂಬಿದಂತಹ ಮರಗಳು ಯಾವಾಗಲೂ ಬಾಗ್ತಾ ಇರ್ತಾವ. ಅದೇ ಖಾಲಿ ಮರ ಯಾವಾಗಲೂ ಬೋಳ ಮರ ನೆಟ್ಟಗೆ ನಿಂತಿರ್ತತಿ. ಸಿಹಿ ನೀರು ತುಂಬಿದಂತಹ ಕೊಳ ಯಾವಾಗಲೂ ಮೌನವಾಗಿರ್ತತಿ. ಅದೇ ಉಪ್ಪು ನೀರು ತುಂಬಿದಂತಹ ಸರೋವರ, ಸಮುದ್ರ ಯಾವಾಗಲೂ ಗರ್ಜನೆ ಮಾಡ್ತಾ ಇರ್ತತಿ. ಅದೇ ಹಾಲು ಕೊಡುವಂತಹ ಹಸು ಯಾವಾಗಲೂ ನಿಧಾನವಾಗಿರ್ತತಿ. ಹಾಲು ಕೊಡದೇ ಇರುವಂತಹ ಹಸು ಯಾವಾಗಲೂ ಹಾಯ್ತಾ ಇರ್ತತಿ, ಪುಂಡತನ ಮಾಡ್ತಾ ಇರ್ತತಿ. ಅದೇ ರೀತಿ ನೀರು ತುಂಬಿದಂತಹ ಕಪ್ಪು ಮೋಡಗಳು ನೆಲಕ್ಕೆ ಬಿದ್ದು ಮಳೆಯನ್ನು ಸುರಿಸುತ್ತಾವ, ಭೂಮಿನ ತಂಪು ಮಾಡ್ತಾವ. ಅದೇ ಬಿಳಿ ಮೋಡಗಳು ಹಾರ್ಕೊತ ಹೋಗ್ಬಿಡ್ತಾವ, ಅದರಿಂದ ಏನು ಉಪಯೋಗ ಇಲ್ಲ. ಅದೇ ರೀತಿ ಜ್ಞಾನಿ ಯಾವಾಗಲೂ ಮೌನವಾಗಿದ್ದು ಸುಮ್ಮನೆ ಇದ್ದು ತನ್ನ ಕೆಲಸವನ್ನು ಸಾಧಿಸ್ಕೊಳ್ತಾರೆ. ಅದೇ ಅಜ್ಞಾನಿ ಬೇರೆಯವರ ಬಗ್ಗೆ ಮಾತನಾಡಿ ತನ್ನ ಕಾಲಹರಣವನ್ನು ಮಾಡ್ತಾನೆ. ಹೌದಾನೆ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಆಗೋದು.